ಹಾಯ್ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ 21. ನೀವೇನಾದ್ರು ಮುಂಚಿನ 20 ಭಾಗಗಳನ್ನು ನೋಡಿಲ್ಲ ಅಂದರೆ ಫಸ್ಟ್ 20 ವಿಡಿಯೋಗಳು ನೋಡ್ಬಿಟ್ಟು ಭಾಗ 21 ನೋಡಿ, ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತು ವಿಡಿಯೋ ಇಷ್ಟ ಆಗುತ್ತೆ. ಬನ್ನಿ, ಈ ಥರ ಮಾಡಬೇಡ, ವಿಡಿಯೋನ ಶುರು ಮಾಡೋಣ. ಏನೇ ಐಶು, ಇವತ್ತಾದ್ರೂ ಕಾಲೇಜಿಗೆ ಬರ್ತೀಯಲ್ಲ? ಇವತ್ತು ಬಂಕ್ ಆಗ್ತೀಯ? ಇಲ್ಲ ಕಣೆ, ಇವತ್ತ ಫಿಲಾಮ್ಗೆ ಹೋಗೋಣ ಅಂತ ಹೇಳಿದ್ದಾರೆ, ಇವತ್ತು ಬರಲ್ಲ. ಹೌದಾ? ಯಾವ ಫಿಲಾಮ್ಗೆ? ಯಾವ ಫಿಲಾಮಿಗೆ ಕರ್ಕೊಂಡು ಹೋಗ್ತಾರೆ ಏನೋ ಗೊತ್ತಿಲ್ಲ ಕಣೆ. ಒಟ್ಟನೆ ಫಿಲಾಮ್ಗೆ ಹೋಗೋಣ ಅಂತ ಹೇಳಿದ್ರು, ಅಲ್ಲಿಗೆ ಬಂದ್ಬಿಡು ಅಂತ. ಈಗ ಅಲ್ಲಿಗೆ ಹೋಗ್ಬೇಕು. ಯಾವ ಫಿಲಾಮ್ ಆದ್ರೆ ಅಂತಗ? ನೀವೇನ್ ಫಿಲಾಮ್ ನೋಡಕ ಹೋಗ್ತೀರಾ? ಸುಮ್ಮನೆ ಇರೇ, ಬಾರೆ, ಟೈಮ್ ಆಯ್ತು, ಹೋಗೋಣ. ಸ್ವಲ್ಪ ಸಿಟಿಗಾರು ಹೋಗಿ ಬರ್ತೀನಿ, ಸಾಮಾನಿಲ್ಲ ತಗೊಂಬರ್ಬೇಕು. ಅದ ಇದಾರಪ್ಪ, ನಮ್ ಗೌರಿ ಮಗಳು ಐಶು ಇದ್ದಂಗೆ ಐತಲ್ಲ ಈ ಹುಡುಗಿ. ಐಶು ಅಲ್ಲ, ನಮ್ಮ ಐಶು ಹಿಂಗೆ ಬೇರೆ ಹುಡುಗನ ಜೊತೆ ಬೈಕಲ್ಲಿ ಹೋಗ್ತಾಳ. ಆ ಹುಡುಗಿ ಪಾಪ ಕಾಲೇಜ್ಗೆ ಹೋಯತಿ. ಇದು ಯಾರ ಹಂಗೆ ಅವ್ರೆ, ಅವಳಲ್ಲ. ಇಲ್ಲ, ಗೌರಿ ಮಗಳು ಐಶು ಹಂಗೆ ಕಾಣ್ತಾಳಲ್ಲ. ಡ್ರೆಸ್ ಎಲ್ಲ ಅವೇ, ಜುಟ್ಟು ಎಲ್ಲ ನೋಡ್ರಿ ಅವಳೆ ಕಣ್ಣ ಕಾಣ್ತಾಳಲ್ಲ. ಓ, ಅವಳೆ ಅವಳೆ. ಅಯ್ಯೋ ಕಳ್ಳ ಹುಡಿ, ಕಾಲೇಜ್ಗೆ ಹೋಗ್ತೀನಿ ಅಂತ ಹೋಗಿ ಇಂಥ ಕೆಲಸ ಮಾಡ್ತಿದ್ದೇನೆ. ಹಾಯಾಗಿದೆ ಎದೆಯೊಳಗೆ ಜಲ್ಲಂದಿರೆ. ಎಲ್ಲ ಕಳ್ಳ ಹುಡಿ, ನಿನ್ನ ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ, ತುಂಬಾ ಒಳ್ಳೆ ಹುಡುಗಿ ಅನ್ಕೊಂಡಿದ್ದೆ. ನೀನು ಇಂಥ ಅಲ್ಕಟ್ ಕೆಲಸ ಮಾಡ್ತಿದ್ದೆ ಅಂತ ಗೊತ್ತಿರಲಿಲ್ಲ. ಆ ರಂಗಣ್ಣನ ಸಂಗಾರಿ ಹೇಳ್ದ, ನಾನು ನಂಬ್ಲೇ ಇಲ್ಲ. ಅವನೇ ಬಾಯಿ ಬಂದ ಮಕ್ಕೂತ್ ಕಳಿಸ್ತೆ. ಅವ್ನು ನೋಡೇನಾರೆ ಪಾರ್ಕ್ ಅಲ್ಲಿ ನೋಡೇ, ನಾನು ಕರೆಕ್ಟಾಗಿ ಹೇಳನೆ. ನೀನ್ ಬಾರಿ ಒಳ್ಳೆಳು ಅಂತ ಅವನ್ನೇ ಬೈಕ್ ಕಳಿಸ್ತೆ. ನೀನು ಇಂಥ ಮನೆ ಕೆಲಸ ಮಾಡ್ತಿದ್ದೆ ಅಂತ ಗೊತ್ತಿರಲಿಲ್ಲ ಕಣೆ. ಅಯ್ಯೋ ಅಯ್ಯೋ, ನೀನ್ ಯಾಗ ಬಿದ್ದೋಗ ಕೂತಿರೋದ್ ನೋಡ್ ಹಂಗೆ. ಅವ್ನಿಗೆ ಹಂಗೆ ಅಂಟಿಕೆ ಮುಟ್ಟ ಹಂಗೆ ಬಿಚ್ಚೆ ತಪ್ಪಿಗೆ ಕೂತೋಳ ಹಂಗೆ. ನಿನ್ ಮಕ್ಕಷ್ಟು ಬೆಂಕಿ ಇಕ್ಕ. ನಿನ್ ಮಕ್ ಮಂಗಳಾರತಿ ಅತ್ತ ಬೇವರ್ಸಿ ರೌಡಿ. ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಗೊತ್ತಿರಲ್ಲ ಬಿಡು. ನಾನಿನ್ ತುಂಬಾ ಒಳ್ಳೆ ಹುಡುಗಿ ಅನ್ಕೊಂಡ್ಬಿಟ್ಟಿದ್ದೆ. ಓದಿ ಕೆಲಸ ತಗಂತೀಯ, ಯಾರ ಸವಾಸ್ಕ್ ಹೋಗಲ್ಲ, ಯಾವ ಹುಡುಗರು ಸವಾಸ್ಕ್ ಹೋಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನಿನ್ ಮಗ ನಿಮ್ಮ ಅಮ್ಮನವ ಪಾಪ ಒಗ್ಳು ಇಕ್ಕಳು. ನನ್ನ ಮಗಳು ಅಪ್ರಂಜಿ ಇಂದಳು. ನಿಮ್ಮ ಅಮ್ಮ ಗೊತ್ತಾರ ಏನೇ ಗತಿ ಈಗ? ನಿಮ್ಮ ಅಮ್ಮ ಎದೆಡ್ಕ ಸತ್ತೇ ಹೋಗ್ತಾಳ ಅಷ್ಟೇ. ಇಂಥ ಕೆಲಸ ಮಾಡ್ತಿದ್ಯ ಅಲ್ಕಲೌಡಿ. ಬರೋಕ್ ಸಂಜೆಗೆ ನಿನ್ಗೆ ಐತೆ ಮಾಡ್ತೀನಿ. ಬರ್ತಾಳೆ ನಮ್ಮನೆ ಕಡೆಗೆ. ಬಾ ಬಾ ಕಳ್ಳೌಡಿ, ನೀನ್ ಮಾಡ್ತೀನಿ ಬಾಯ್ಲಿ. ಎಲ್ಲ ಕಳ್ಳಿ, ನಮ್ಮನೆ ತಕ್ಕ ಬರ್ತಾ ಇದೀಯ ಅಂದ್ರೆ ಆ ಮನೆಯಾಳಿ ಮೂದೇ ಮನೆಯೊಳಗೆ ಹೋಗ್ತಾ ಇದೀಯಾ? ಅವಳ ಮನೆಯೊಳಗೆ ಯಾಕೆ ಹೋಗ್ತಿದ್ಯೆ? ಮದ್ವೆ ಅವಳು ಸರಿ ಇಲ್ಲ ಅಂತ ಗೊತ್ತಿಲ್ವಾ? ಓಹೋ, ಅವಳ ಜೊತೆ ಬೇರೆ ಮಾತಾಡೋ ಶುರು ಇದೆಯಾ ಅನ್ನೋ? ಅವಳು ಬೇರೆ ನಿನಗೆ ಜೊತೆ ಆಗಿಳನ್ನು. ನೋಡ್ತೀನಿ ಏನ್ ಮಾತಾಡ್ತಾರೆ ಮನೆ ಪಕ್ಕಕ್ಕೆ ನಿಂತ್ಕೊಂಡು ಕೇಳಿಸಂತೀನಿ. ಆಂಟಿ, ಐಶು ಬಾರವ. ಇದೇನ್ ಐಶು, ಅಪ್ರೂಪಕ್ಕೆ ನಮ್ಮನೆ ಬಂದ್ಬಿಟ್ಟೆ? ಯಾವತ್ತೂ ಬಂದಿರ್ಲಿಲ್ಲ, ಇವತ್ತು ಬರ್ತಾ ಇದೀಯಾ? ಹಿಂಗೆ ಬಂದೆ ಕಣ ಆಂಟಿ, ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಕಾಲೇಜ್ ಮುಗಿಸ್ಕೊಂಡ್ ಬಂದ? ಇವತ್ತೇನ್ ಕಾಲೇಜ್ಗೆ ಹೋಗಿರ್ಲಿಲ್ಲ ಕಣಂಟಿ. ಹೌದಾ, ಹೋಗಿರ್ಲಿಲ್ವಾ? ಹಂಗಾರೆ ಇವತ್ತೇನ್ ಪಾರ್ಕ್ ಎಲ್ಲ ಸುತ್ತಾಡಿದ್ರ ಅಥವಾ ಎಲ್ಲಿ ಹೋಗಿದ್ರಿ? ಇವತ್ತು ನನ್ನ ಫಿಲಾಮಿ ಕರ್ಕೊಂಡು ಹೋಗಿದ್ರು. ಎಲ್ಲ ಕಳ್ಳೌಡಿ, ಅವನ ಯಾವನ್ ಜೊತಿಲವ ಫಿಲಾಮ್ಗೆ ಹೋಗಿದ್ದೇನು? ನಿಂಚೆ ನಮ್ಮಕ್ಕಷ್ಟು ಬೆಂಕಿ ಇಕ್ಕ. ಹೌದಾ, ಫಿಲಾಮ್ಗೆ ಹೋಗಿದ್ರಾ? ಗುಡ್ ಗುಡ್. ನಾವು ಹಂಗೆ ಕಣೆ, ಈಗ ನಾವು ಕಾಲೇಜ್ಗೆ ಹೋಗ್ಬೇಕಾರೆ ನಾನು ಮತ್ತೆ ನಿಮ್ ರಂಗಣ್ಣನು ಎಷ್ಟು ಫಿಲಾಮ್ ನೋಡಿದೋ ಲೆಕ್ಕನೇ ಇಲ್ಲ. ನಾವಂತೂ ತಿಂಗಳಲ್ಲಿ 10-15 ಫಿಲಾಮ್ ನೋಡ್ತಿದ್ದು. ನಾವು ಕಾಲೇಜ್ಗೆ ಹೋಗ್ತಿರ್ಲಿಲ್ಲ. ಫಿಲಾಮ್ ಆದ್ರೆ ಯಾವ್ದು ಡಿಸ್ಟರ್ಬೆನ್ಸ್ ಇಲ್ಲ, ಇಬ್ರು ಚೆನ್ನಾಗಿ ಕುತ್ಕೊಂಡು ಕೈ ಹಿಡ್ಕೊಂಡು ಕುತ್ಕೊಂಡು ಪ್ರೀತಿ ಮಾಡ್ಬೋದು, ಚೆನ್ನಾಗಿರುತ್ತೆ ಒಂಥರ. ಎಲ್ಲ ಮನೆ ಆಳ್ಮೊಂಡೆ, ಆ ಹುಡುಗಿಗೆ ಏನಾರ ಹೇಳ್ಕೊಟ್ಬಿಟ್ಟು ಆ ಹುಡುಗಿ ದಾರಿ ತಪ್ಸಕ್ ನೋಡ್ತಾ ಇದೀಯಾ? ಆ ಹುಡುಗಿ ಹಾಳು ಮಾಡಕ್ ನೋಡ್ತಿದ್ಯಾ? ನೀನ್ ಯಾಗ ಬಿದ್ದೋಗ. ಹ್ಞೂ ಕಣಂಟಿ, ಪಾರ್ಕಲ್ಲಿ ಕುತ್ಕೊಳ್ಳೋಣ ಅಂದ್ರೆ ಯಾರು ನಮ್ಮೂರ್ ಕಡೆ ನೋಡ್ತಾರೆ ಅಂತ ಭಯ ಆಗುತ್ತೆ. ಫಿಲಾಮ್ ಅಲ್ಲಿ ಆದ್ರೆ ಯಾರು ನೋಡಲ್ಲ, ಲೈಟ್ ಆಫ್ ಮಾಡಿರ್ತಾರಲ್ಲ, ಯಾರಿಗೂ ಗೊತ್ತಾಗಲ್ಲ. ಟೈಮ್ ಹೋಗೋದೇ ಗೊತ್ತಾಗ್ಲಿಲ್ಲ. ಟೈಮ್ ಹೋಗೋದೇ ಗೊತ್ತಾಗ್ಲಿವಂತೆ. ಅಯ್ಯಪ್ಪ ಪರ್ಲೌಡಿ, ಮಾಡ್ತೀನಿ ತಡಿ ನಿನ್ಗೆ. ಹೆಂಗೋ ಸದ್ಯ ಇಬ್ರು ಮನಸಾರ ಇಷ್ಟಪಡ್ತಿದ್ರ, ಒಳ್ಳೆ ಜೋಡಿ. ನಿಮ್ಮಿಬ್ಬರದು ಮದುವೆ ಆಗ್ಬಿಟ್ಟು ಇಬ್ರು ಚೆನ್ನಾಗಿದೆ, ಅಷ್ಟೇ ಸಾಕಣಪ್ಪ. ಮನೇಲಿ ಹೆಂಗ್ ಹೇಳೋದು ಏನೋ ಅಂತಾನೆ ಗೊತ್ತಾಗ್ತಿಲ್ಲ ಕಂಟಿ, ನನಗಂತೂ ಭಯ ಆಗ್ತೈತೆ. ಅಯ್ಯೋ, ಮನೇಲಿ ಹೇಳ್ಬಿಟ್ರೆ ನಿಮ್ಮ ಅಮ್ಮ ಒಪ್ಪಿ ಮದುವೆ ಮಾಡ್ಕೊಟ್ಬಿಡ್ತಾರೆ ಅನ್ಕೊಂಡಿದ್ಯಾ? ನಮ್ಮಮ್ಮ ದೊಡ್ಡರಂಗಜ್ಜಿ ಮಾತು ಕಟ್ಕೊಂಡೆ ಕುಣಿತಾಳೆ. ನಮ್ಮಮ್ಮ ಒಪ್ಪಿರು, ಆ ದೊಡ್ಡರಂಗಜ್ಜಿ ಒಪ್ಪಲ್ಲ. ನಮ್ಮಮ್ಮ ದೊಡ್ಡರಂಗಜ್ಜಿ ಮಾತನ್ನೇ ಇದ್ ಮಾಡ್ಕೊಂಡು ಹೋಗ್ತಾಳೆ, ಸ್ವಂತ ಬುದ್ಧಿನೇ ಇಲ್ಲ. ಹಂಗಾಗಿ ಇದಾಗೋದ್ ಕೆಲ್ಸ. ಸುಮ್ನ ಬೆಂಗಳೂರು ಕಡೆ ಕೂಡ ಮದುವೆ ಆಗ್ರಿ. ನಾವು ಹಂಗೆ ಆಗಿದ್ದು. ಸ್ಟಾರ್ಟಿಂಗ್ ಮನೆಯವರು ಬೈದ್ರು, ಸಿಟ್ ಮಾಡ್ಕೊಂಡ್ರು. ಆಮೇಲೆ ಒಂದ್ 5-6 ತಿಂಗಳು ಆದ್ಮೇಲೆ ಅವರೇ ಫೋನ್ ಮಾಡಿ ಕರೆಸ್ಕೊಂಡು, ಈಗ ಚೆನ್ನಾಗಿಲ್ವಾ, ಹಂಗೆ ನೀವು ಚೆನ್ನಾಗಿ ಮಾತಾಡಿಸ್ತಾರೆ, ಸುಮ್ನ ಓಡೋಗೋದ್ ಕಲೀರಿ. ಎಲ್ಲ ಮನೆ ಮರುಕ್ಲೌಡಿ, ಆ ಹುಡುಗಿಗೆ ಬೆಂಗಳೂರು ಕಡೆ ಕೊಡೋಗು ಅಂತ ಹೇಳ್ಕೊಡ್ತಾ ಇದೀಯ ನೀನ್? ಯಾಕಂದ್ರೆ ನೆಲ್ಲಿಕಾಯಿ ಆಗೋಗ ನೀನ್ ಸೊಲ್ಲ ಅಡಗ. ಆಂಟಿ, ನನಗೂ ಅದೇ ಭಯ. ನಮ್ಮಮ್ಮ ದೊಡ್ಡರಂಗಜ್ಜಿ ಮಾತು ಕೇಳ್ದಲ್ಲ ಏನು ಮಾಡಲ್ಲ. ನಮ್ಮಮ್ಮ ದೊಡ್ಡರಂಗಜ್ಜಿ ಮಾತನ್ನೇ ಕೇಳುತ್ತೆ. ಆವಾಜ್ ಒಪ್ಬೇಕಲ್ಲ. ಅವಳಪ್ತಾಳ, ಅವಳಪ್ಪಲ್ಲ ಯಾವ್ದೇ ಕಾರಣಕ್ಕೂ. ಅವಳ ಮಕ್ಳೇ ಸರಿ ಇಲ್ಲ. ಅವಳ ಮಗ ಅದಾರ 2 ಮಕ್ಳ ಇರೋ ಆಂಟಿನ ಕರ್ಕೊಂಡ್ ಬಂದಿದ್ದ. ಅವಳ ಮಕ್ಳೇ ಸರಿ ಇಲ್ಲ, ಬೇರೆಗೆಲ್ಲ ಹೋಗ್ತಾಳೆ ಬುದ್ಧಿಯ. ಸರಿ ಕಣಂಟಿ, ನಾನು ಹೋಗ್ತೀನಿ, ಅಮ್ಮ ಬೈತಾರೆ ಎಲ್ಲೋ ಇದ್ದೆ ಅಂತ. ನಿನ್ ಕಡೆ ಇಲ್ಲ ಐಶು? ಯಾಕೆ ದೊಡ್ಡರಂಗಜ್ಜಿ? ಏನೇ ನೀನ್ ಮಾಡ್ತಾ ಇರೋದು? ನಾನೇ ಮಾಡ್ತಾ ಇದೀನಿ ಅಜ್ಜಿ. ನನ್ಗೇನ್ ಗೊತ್ತಿಲ್ಲ ಅನ್ಕೋಬೇಡ, ನನಗೆಲ್ಲ ಚೆನ್ನಾಗ್ ಗೊತ್ತೈತಿ.
ಓ ಅಕ್ಕನ್ನ ಏನೋ ಒಳ್ಳೆ ಹುಡುಗಿ, ಊರಲ್ಲಿ ಯಾರು ಇಲ್ಲ ಇವಳ್ತಾರ ಅಂತ ನಾನು ನಿಮ್ಮ ಅಮ್ಮ ಎಲ್ಲ ಎಲ್ಲಾರ ಕಡೆ ಹೋಳಿಕೆ ಮತ್ತಾ ಇದೀವಿ. ಅಪ್ರಂಜಿ ಅಪ್ರಂಜಿ ಅಂತವ. ನೀನ್ ನೋಡ್ರೆ ಇಂತ ಅಲ್ಕ ಕೆಲಸ ಮಾಡ್ತಿದ್ದೇನೆ. ಇದೇನಪ್ಪ ಇದು? ದೊಡ್ಡರಂಗಜ್ಜಿನ ಲವ್ ಮಾಡ್ತಿರೋ ವಿಚಾರ ಗೊತ್ತಾರಂಗೈತೆ. ದೊಡ್ಡರಂಗಜ್ಜಿಗೆ ಹೆಂಗ್ ಗೊತ್ತಾತು ಅಂತ